ಕೆಲವೊಂದು ಸಿನಿಮಾಗಳು ಉತ್ತಮ ಸಂದೇಶಗಳನ್ನು ನೀಡಿದ್ರೆ ಇನ್ನು ಕೆಲವೊಮ್ಮೆ ಬದುಕಿನ ಸರಿ ಹಾದಿಯನ್ನೇ ಹಾಳು ಮಾಡುತ್ತವೆ. ಅಂಥದ್ದೇ ಕಥೆಯೊಂದು ಥೇಟ್ ಆ ದಿನಗಳು ಸಿನಿಮಾ ಶೈಲಿಯಲ್ಲಿ ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಯೊಬ್ಬರು ಮಗನ ಪ್ರಿಯತಮೆಗೆ ಧಮಕಿ ಹಾಕಿರುವಂತ ಪ್ರಕರಣ ಬೆಳಕಿಗೆ ಬಂದಿದ್ದು. ಕೇಸ್ ಸಂಬಂಧ ನಗರದ ರೌಡಿ ಶೀಟರ್ ಒಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಪ್ರಭಾವಿ ರಾಜಕಾರಣಿ ಆಗಿರೋ ವ್ಯಕ್ತಿ ಮಗನ ಪ್ರೀತಿಯನ್ನ ಒಪ್ಪದೆ ಪುತ್ರನ ಗರ್ಲ್ ಫ್ರೆಂಡ್ಗೆ ರೌಡಿ ಶೀಟರ್ನಿಂದ ಧಮಕಿಯನ್ನ ಹಾಕಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಮಗನ ಗರ್ಲ್ ಫ್ರೆಂಡ್ಗೆ ಧಮಕಿ ನೀಡುವಂತೆ ರಾಜಕಾರಣಿ ನೀಡಿದ ಆದೇಶದ ಮೇರೆಗೆ ಹುಳಿಮಾವು ರೌಡಿ ಶೀಟರ್ ನಂದೀಶ ಎಂಬಾತ ಯುವತಿಗೆ ಧಮಕಿ ಹಾಕಿದ್ದಾನಂತೆ. ಯುವತಿಯ ಖಾಸಗಿ ಫೋಟೋ ಹಾಗೂ ವಿಡಿಯೋಸ್ಗಳನ್ನು ಇಟ್ಟುಕೊಂಡು ಬೆದರಿಕೆ ಹಾಕಿದ್ದು, ಬೆಂಗಳೂರು ಬಿಟ್ಟು ಹೋಗಿ ಇಲ್ವಾದಲ್ಲಿ ಫೋಟೋ ಮತ್ತು ವಿಡಿಯೋಸ್ಗಳನ್ನು ವೈರಲ್ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾನಂತೆ. ಬೆದರಿಕೆ ಹಿನ್ನೆಲೆ ಉತ್ತರ ಭಾರತ ಮೂಲದ 25 ವರ್ಷದ ಯುವತಿ ಪ್ರಕರಣದ ಸಂಬಂಧ ಆಗ್ನೇಯ ವಿಭಾಗದ ಸೈಬರ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ.